ವಸತಿ ಮತ್ತು ಅಲ್ಪಸಂಖ್ಯಾತ ವ್ಯವಹಾರ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಪಾಕಿಸ್ತಾನದ ವಿರುದ್ಧ ನಾನು ಆತ್ಮಹತ್ಯಾ ಬಾಂಬರ್ ಆಗಲು ಸಿದ್ಧ ಎಂದ ಹೇಳಿಕೆಯು ಭಾರೀ ವಿವಾದವನ್ನು ಎಬ್ಬಿಸಿದೆ. ಪಾಕಿಸ್ತಾನವು ಸದಾ ಭಾರತದ ವೈರಿಯಾಗಿಯೇ ಇದೆ. ಪ್ರಧಾನಿ ಮೋದಿಯವರು ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ಒಪ್ಪುವುದಾದರೆ ನಾನು ಸೂಸೈಡ್ ಬಾಂಬರ್ ಆಗಿ ಪಾಕಿಸ್ತಾನಕ್ಕೆ ಹೋಗಲು ಸಿದ್ಧ. ದೇಶಕ್ಕಾಗಿ ಬಲಿದಾನ ಮಾಡುವುದು ತಪ್ಪಲ್ಲ. ಕೇಂದ್ರ ಸರ್ಕಾರವು ಗಡಿಯಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಚಿವರು ಹೇಳಿದಾಗ ಸುತ್ತಲಿದ್ದವರು ನಕ್ಕರು. ಅದಕ್ಕೆ ಗಂಭೀರವಾಗಿ ಜಮೀರ್ ಖಾನ್ ಅವರು ನಾನು ವಿನೋದ ಮಾಡುತ್ತಿಲ್ಲ, ಇದು ಗಂಭೀರ ವಿಷಯ ಎಂದು ಹೇಳಿದರು. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪಹಲ್ಗಾಂವ್ ಕಗ್ಗೊಲೆ ಖಂಡಿಸಿದ ಅವರು ಅದರ ಬಳಿಕ ಈ ಮಾತನ್ನ ಹೇಳಿದರು. ಇದು ಸಾಕಷ್ಟು ವಿವಾದವನ್ನ ಎಬ್ಬಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಎಲ್ಲದಕ್ಕೂ ಪರಿಹಾರವಲ್ಲ ಎಂದು ಹೇಳಿರುವಾಗ ಜಮೀರ್ ಖಾನ್ ಹೀಗೆ ಹೇಳಿರುವುದು ಕೂಡ ತಳುಕು ಹಾಕಿ ವಿವಾದಗಳು ನಡೆದಿವೆ. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.